यत्र योगेश्वर कृष्णो यत्र पार्थो धनुर्धर तत्तच्चे विजयो भवति ध्रुवानि ध्रुवधर्मः अनन्याचिन्तयन्तो मां ये जना परिभासते तेषां नित्याभियुक्तानां योगक्षेमं वहाम्यहं सर्वेषु आरम्भकार्येषु त्रयत्रिभुवनेश्वरा देवादिचन्द्रस्थितिं ब्रह्मेशानुजनार्दन स्मृते सकलकल्याणं वाचं यत्र जायते पुरजत्तमजं नित्यं प्रजां दृढं मर्यं सर्वदा सर्वकार्येषु नास्ति मङ्गलम् येषां प्रदत्तो भगवान् मंगलाय तनोरे मुख्य बात गणपतिನ ವಿಗ್ರಹನ ರಚನೆ ಮಲ್ಪನಂಚಿನ ಮುಹೂರ್ತ ಅಂಜಾದಿತ್ಮಕ 21ನೇ ವರ್ಷದ ಅಂಗವಾದ ಎಂಗ್ಲ ಗಣಪತಿನ ಕಿಲ್ಲೆ ಮೈದಾನದ ಪ್ರತಿಷ್ಠಾಪನೆ ಮಲ್ಪೊಂದು ಪೂರ್ವಭಾವಿಯಾದ ಐದ ಮುಹೂರ್ತನೇ ನಿಮಂತೊಂದಿಲ್ಲ ಮಲ್ಪನಂಚಿನ ಸಕಲ ಸತ್ಕರ್ಮದವರ ಆ ಮಹಾಗಣಪತಿ ದೇವರೇ ಆಂಜನೇಯ ಕ್ಷೇತ್ರ ಸ್ವಾಮಿ ಮಹಾಲಿಂಗೇಶ್ವರ ಪರಿವಾರ ದೇವತೆಗಳು ಕೂಡ ಸುಪ್ರೀತಿ ಒಂದೊಂದು ಕೆಲಸ ಕೂಡ ಎಡ್ಡೆ ರೀತಿಯ ಯೋಗ ಭಾಗ್ಯನ ಆ ಭಗವಂತೆ ಅನುಗ್ರಹ ಕೊಡುವುದು ಅಧಿಕಾರ ಲಕ್ಷ್ಮೀ ನಾರಾಯಣಾಭ್ಯಾಂ ನಮಃ ವಾಣಿ ರಣಕಲ್ಪಾಭ್ಯಾಂ ಗಣಪತಿನ ಮೂರ್ತಿನ ರಚನೆ ಮಾಡ್ಕೊಂಡು ನಾವು ಮುಹೂರ್ತ ಮಾಡ್ಕೊಂಡು ವಿಚಾರ ಆ ಪ್ರಕಾರ ಈ ವರ್ಷದ ಮಂದಿರ ಅಂಜಾಗ ಒಂದು ಎಷ್ಟೇ ರೀತಿಯ ನಿರ್ಮಾಣ ಮಾಡ್ಕೊಂಡಿದ್ದ ಯೋಗ ಭಾಗ್ಯ ಅಂಜನೆ ಬರ್ಗ ತಿಂಗಳು ಆ ಚೌತಿನ ಕಿಲ್ಲೆ ಮೈದಾನ ಸ್ಥಾಪನೆ ಆ ನಿಟ್ಟಿನಲ್ಲಿ 7 ದಿನ ಆ ದೇವರ ಸೇವೆ ದಾನ ಸೇವೆ ಐದು ವಿಶೇಷವಾದ ಮಾನವಗಳಲ್ಲಿ ಹೋಮಲ್ಲ ಈ ವರ್ಷ ನಮ್ಮ ನಿರ್ಧಾರ ಮಾಡ್ತದೆ ಅಂಜಾದಿದ್ದಾಗ ಆ ಮಹಾಗಣಪತಿ ದೇವರ ಸುಪ್ರೀತಿ ಅನ್ನೋದು ಆ ನಂತರ ಪೂರ ದೇವರನ್ನ ಕೆಲಸ ಅಂಜನೆ ಸಾಂಸ್ಕೃತಿಕ ಕಾರ್ಯಕ್ರಮ ಇತ್ತು ಇನ್ನಿತರ ಕೆಲಸ ಇತ್ತು ಅಂಜನೆ ಅನ್ನದಾನಾದಿ ಸಕಲ ಕೆಲಸಗಳ ನಂತರ ಆಯಿತು ಇನ್ನು ಪೂರ ಮಹಾಲಿಂಗೇಶ್ವರದ ಸ್ವಾಮಿನ ಅಂಜನೆ ಅಲ್ಪೈಪನಂತ ಪರಿವಾರ ಶಕ್ತಿಗ ಅಂಜನೆ ಮಹಾಗಣಪತಿ ದೇವರನ್ನ ಪೂರ ಪರಿಹಾರ ಮಾಡ್ತದೆ ಪ್ರತಿ ವರ್ಷದ ಹಿಂದೆ ವಿಜೃಂಭಣೆಯಲ್ಲಿ ಎಲ್ಲ ದೇವತಾ ಕೆಲಸ ಮಾಡ್ತಿಲ್ಲ ಐಡಿಲ್ಲ ರೀತಿಯ ಯೋಗ ಭಾಗ್ಯನ ಆ ಮಹಾಗಣಪತಿ ದೇವರನ್ನ ಕ್ಷೇತ್ರ ಸ್ವಾಮಿನ ಅನುಗ್ರಹ ಮಹಾಗಣಪತಿಯೇಶ್ವರ ದೇವರಿಗೆ ಸಾಷ್ಟಾಂಗ ನಮಸ್ಕರಿಸುತ್ತಾ ಸೇರಿದ ಎಲ್ಲ ಭಕ್ತವೃಂದಕ್ಕೆ ನಮನವನ್ನು ಸಲ್ಲಿಸುತ್ತಾ ಪುತ್ತೂರು ಮಹಾಲಿಂಗೇಶ್ವರ ದೇವರ ಜಾತ್ರೆ ಬಿಟ್ಟರೆ ನಮ್ಮ ಕಿಲ್ಲೆ ಮೈದಾನದ ಗಣೇಶೋತ್ಸವ. ಈ ಗಣೇಶೋತ್ಸವ ನಮ್ಮ ಹಿರಿಯರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ನಡೀತದೆ. ಇವತ್ತು ನಾಗರ ಪಂಚಮಿಯ ಶುಭ ಮುಹೂರ್ತದಂದು ವಿಗ್ರಹ ರಚನೆಯನ್ನು ನಮ್ಮ ಅರ್ಚಕರ ವೃತ್ತಾಂತರ ಇವತ್ತು ನಾವು ಪ್ರಾರಂಭಿಸುತ್ತೇವೆ. ಹಾಗೆ ಇವತ್ತು ಈ ಕಾರ್ಯಕ್ರಮದ 7 ದಿವಸದ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆಯನ್ನು ಕೂಡ ನಾವು ಇವತ್ತು ಭಕ್ತಾದಿಗಳ ಸಮ್ಮುಖದಲ್ಲಿ ಬಿಡುಗಡೆಗೊಳಿಸಲಿದ್ದೇವೆ. ಹಾಗೆ ನಮ್ಮ ಹನುಮಂತ ಮಲ್ಯ ಸುಧಾಕರ್ ಶೆಟ್ಟಿಯವರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮವೊಂದು ನಮ್ಮ ಅಭಿಜಿತ್ ಶೆಟ್ಟಿ ನೆಲ್ಲಿಕಟ್ಟೆಯವರ ಅಧ್ಯಕ್ಷತೆಯಲ್ಲಿ ಒಂದು ವ್ಯವಸ್ಥಿತ ರೂಪದಲ್ಲಿ ಈ ನಮ್ಮ ಗಣೇಶೋತ್ಸವ ಭಕ್ತಾದಿಗಳ ಸಹಕಾರದಿಂದ ನಡೀತದೆ. ಎಲ್ಲ ಭಕ್ತಾದಿಗಳು ಈ ಕಿಲ್ಲೆ ಮೈದಾನದ ಗಣೇಶೋತ್ಸವ 69ನೇ ವರ್ಷದ ಈ ಗಣೇಶೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಸಡಗರದ ಸಂಭ್ರಮದಿಂದ ಆಚರಿಸುವಂತೆ ಎಲ್ಲರ ಸಹಕಾರವನ್ನು ಕೋರ್ತಿದ್ದೇವೆ. ಆ ಮಹಾಗಣಪತಿ ದೇವರು ಎಲ್ಲರಿಗೂ ಒಲಿತನ್ನು ಮಾಡಿ ವಿಶೇಷವಾಗಿ ಬಾಲಗಣಪತಿ ಹೋಮ ಈ ಹಿಂದೆ ನಡೆದಂತೆ ಈ ವರ್ಷ ಕೂಡ ನಡೆಯಲಿದೆ. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಎಲ್ ಆಚಾರ್ಯ ಜ್ಯುವೆಲರ್ಸ್.